ಮಂಗಳೂರು ಪರಿಸರದ ಕೈಗಾರಿಕೆಗಳಿಗೆ ಮೂಲಸೌಕರ್ಯ, ಯುರೋಪಿನಂತಹ ಮಾರುಕಟ್ಟೆ, ತಂತ್ರಜ್ಞಾನ ಅಭಿವೃದ್ಧಿ ಮೊದಲಾದ ಕ್ಷೇತ್ರಗಳಲ್ಲಿ ನೆರವು ನೀಡಲು ಬೆಲ್ಜಿಯಂನ ಫ್ಲಾಂಡರ್ಸ್ ಸಂಸ್ಥೆ ಸಿದ್ಧ ಎಂದು ಸಂಸ್ಥೆಯ ಬೆಂಗಳೂರು ವಲಯದ ವ್ಯಾಪಾರ ಮತ್ತು ಹೂಡಿಕೆ ಆಯುಕ್ತ ಜಯಂತ್ ನಾಡಿಗೇರ್ ಹೇಳಿದರು. ಅವರು ಬೈಕಂಪಾಡಿ ಕೆನರಾ ಸಣ್ಣ ಕೈಗಾರಿಕಾ ಸಂಘದಲ್ಲಿ ಭಾರತೀಯ ಕೈಗಾರಿಕಾ ಒಕ್ಕೂಟ ಸಹಭಾಗಿತ್ವದಲ್ಲಿ ಸಂಘದ ಸದಸ್ಯರೊಂದಿಗೆ ನಡೆದ ಜಾಗೃತಿ ಅಧಿವೇಶನ ಸಂವಾದದಲ್ಲಿ ಮಾತನಾಡಿದರು. ಫ್ಲಾಂಡರ್ಸ್ ಸಂಸ್ಥೆ ಭಾರತ ಎಲ್ಲೆಡೆ ವಲಯ ಕಚೇರಿ ಹೊಂದಿದೆ. ಪರಿಣಿತಿ ಪಡೆದಿರುವ ಆಹಾರ ಸಂಸ್ಕರಣೆ, ಸಾಫ್ಟ್ವೇರ್ ಕೈಗಾರಿಕೆ ಕ್ಷೇತ್ರದಲ್ಲಿ ಬೆಲ್ಜಿಯಂ ನೆರವು ನೀಡಲು ಸಿದ್ಧ ಎಂದರು. So as part of that, the Flanders government has constituted an organization called as Flanders Investment and Trade, basically to support bringing the products, services and technology from the Flanders region to elsewhere in the world, and then also to attract investments from elsewhere in the world into the Flanders region of Belgium. Now, as part of that, we have 70 such offices worldwide. We have 3 offices in India. Delhi takes care of North India, East India. ಈ ಸಂದರ್ಭ ಕೆನರಾ ಸಣ್ಣ ಕೈಗಾರಿಕಾ ಸಂಘದ ಅಧ್ಯಕ್ಷ ಅಜಿತ್ ಕಾಮತ್, ಮಾಜಿ ಅಧ್ಯಕ್ಷ ಗೌರವ್ ಹೆಗ್ಡೆ, ಹೆನ್ರಿ ಸಿ ಬ್ರಿಟೋ, ಉಪಾಧ್ಯಕ್ಷ ಪ್ರಕಾಶ್ ಕಲ್ಭಾವಿ ಮೊದಲಾದವರು ಉಪಸ್ಥಿತರಿದ್ದರು.